ಸಮಾಜ ರತ್ನ ಶ್ರೀ ಲೀಲಾಧರ್ ಶೆಟ್ಟಿ ಸಾರಥ್ಯದ ಶ್ರೀ ಸಾಯಿ ಕಾಪು ರಂಗತರಂಗ ಕಲಾವಿದರ ಅಧ್ಯಕ್ಷರ ತುಳು ಹಾಸ್ಯಮಯ ಸಾಂಸಾರಿಕ ನಾಟಕದ ಮೊದಲ ಪ್ರದರ್ಶನಕ್ಕೆ ಚಾಲನೆ ಸಿಕ್ಕಿತು. ಮಂಗಳೂರಿನ ಪುರಭವನದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಶ್ರೀ ಸಾಯಿ ಅರ್ಪಿಸುವ ಕಾಪು ರಂಗತರಂಗ ಕಲಾವಿದರ ಅಧ್ಯಕ್ಷರ ತುಳು ಹಾಸ್ಯಮಯ ಸಾಂಸಾರಿಕ ನಾಟಕದ ಮೊದಲ ಪ್ರದರ್ಶನವು ಮಂಗಳೂರಿನ ಪುರಭವನದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಲಕುಮಿ ತಂಡದ ಕಿಶೋರ್ ಶೆಟ್ಟಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ಈ ನಾಟಕ ಯಶಸ್ವಿ ಪ್ರದರ್ಶನಗೊಳ್ಳಲಿ ಎಂದು ಶುಭ ಹಾರೈಸಿದರು. ಕೊರೋನಾ ಬರ್ತದೆ ನಾಟಕ ಬಾರಿ ಮಂಗೋಡು ಎಂಗುಲು ಮಲ್ಪು ಏಪ ಮಲ್ಪು ಬಂದಿನ ಚಿಂತೆ ರೂಪನಾಗ ಇನಿ ಶಾರದಾ ಮಾತೆ ಕಣ್ಣು ಬೀಳೋದು ಎಂಗ್ಲಿ ಮಾತ್ರೆಗಳ ಒಂಜಿ ನಾಟಕ ಮಲ್ಪರ ಒಂಜಿ ಅವಕಾಶ ಆಪಿದ ಕಾಂಡ್ ಇನಿ ಕಾಪು ರಂಗತರಂಗ ಲೀಲಾಧರ್ ಶೆಟ್ಟನ ಮುತಾಲಿಕೆದ ಅಂಚನೆ ಇಂಕನ ಪ್ರವೀಣ್ ಕೋಡಿಕಲ್ ಮೇರ್ನಂಜಿ ಉತ್ಸಾಹ ಇನಿ ಎಂಗ್ಲಿಗೆ ಒಂಜಿ ನಾಟಕ ತೂಪಿಲಕ ಅನುಮಲ್ತು ಕೊರಿಯರು ನಿಜವಾದ್ಲ ಈ ನಾಟಕ ಮೂಲ ಪ್ರಥಮ ಪ್ರದರ್ಶನ ಆಡಲ ಉಡುಪಿ ಅಂಚನೆ ಬೇರೆ ಕಡೆ ಪೂರ ಪ್ರದರ್ಶನ ಅದು ಎಡ್ಡೆ ನಾಟಕ ಪಂಡದು ಜನಮನ್ನಣೆ ಪಡೆದ ಅಂಚದ ಪುನಗ ಈ ನಾಟಕನು ಮಾತ ನಮ್ಮ ಕುಡ್ಲದ ಕಲಾಭಿಮಾನಿಗಳು ತೂದು ಖುಷಿ ಪಡೆಯಲಿ ಪಂಡೊಂದು ಇನಿ ಈ ನಾಟಕದ ತಂಡ ಕಾಪು ರಂಗತರಂಗದ ಮಾತಾ ಕಲಾವಿದರಿಗಳ ಆಲ್ ದ ಬೆಸ್ಟ್ ಪಂಡೊಂದು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ಚಂದ್ರಹಾಸ್ ಪಂಡಿತ್ ಹೌಸ್ ಮಾತನಾಡಿ, ನಾಟಕವು ಉತ್ತಮ ಪ್ರದರ್ಶನಗೊಳ್ಳಲೆ, ಆ ಮೂಲಕ ಕಲಾವಿದರ ಬದುಕಿಗೆ ಸಹಕಾರಿಯಾಗಲಿ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಾಟಕಗಳು ಪ್ರದರ್ಶನವಾಗಲಿ ಎಂದು ಹೇಳಿದರು. ಕಿರುತೆರೆಲ್ಲ ಬಾರಿಮಲ್ಲ ರಂಗ ಹೊಂದಿಕೆಂಡ ಅವು ರಂಗಭೂಮಿ ಆ ರಂಗಭೂಮಿದ ಕಲಾವಿದರೆ ಇನಿ ಮಲಮಲ್ಲ ಕಾರ್ಯಕರ್ತ ಕಲಾವಿದರಾಗ್ತೀರಿ. ಆ ಕಲಾ ಮಾತೆ ಇನಿ ಕುಡ್ಲದ ಈ ಟೌನ್ ಹಾಲ್ದ ಮಣ್ಣಿಡ್ದು ಅನೇಕ ಜನಗಳೇನು ಕಲಾವಿದರೇನು ಈ ತುಳುನಾಡದ ಭೂಮಿಗೆ ಕೊಡ್ತೀವಿ ನಾವು ಹಿರಿಮೆ ಈ ಟೌನ್ ಹಾಲ್ಗಳು ಉಂಡು ಅಂಚಾದ ಈ ಟೌನ್ ಹಾಲ್ ಇನಿ ನಡಪು ಹಂಚಿದ ಈ ಒಂದು ಹಾಸ್ಯಮಯ ಈ ನಾಟಕ ಇಡೀ ಈ ಕನ್ನಡ ನಮ್ಮ ಕುಡ್ಲಾಡು ಎಡ್ಡೆ ಪುತ್ರನ ಪಡೆದು ಅಕ್ಲಿಗೆ ನನಾತ್ ಒಂಜಿ ಪ್ರದರ್ಶನ ಅವಕಾಶ ನಾವು ಮಾತೆಲ್ಲ ಸೇರ್ದು ಅಕ್ಲೆ ಒದಗಿಸಾಗ ದಯಂದು ಪಂಡ ಇನ್ನು ಕಲಾವಿದರ ಬದುಕು ಭಾರಿ ತೊಂದರೆಗೆ ಕಷ್ಟಗೀಡಾತ್ರ ಪನ್ಪೇರು ನಮ್ಮ ಮಾತೆಲ್ಲ ತೆರಿದ ಕರಿನ ಕೊರೋನಾ ಸಂದರ್ಭಡೆ ಅನೇಕ ಕಲಾವಿದರನ್ನ ಆ ಪಿರವದ ಕಷ್ಟ ಇಂಚಿನ ಇತ್ತಿನಲ್ಲ ಅವೇನು ಒವೆಲ್ಲ ತೋಜಿಬ ಒಂದೇ ವೇದಿಕೆ ನಮ್ಮ ಪೂರೇನಲ್ಲ ಮನಸ್ಥ ಕಷ್ಟ ದೂರ ಮಾಡ್ಬಿಡಂಚಿನ ಕೆಲಸ ಕಾರ್ಯ ನಮ್ಮ ಕಲಾವಿದರ ಬಂತಂದಲ್ಲಿ. ಇನ್ನು ಇದೇ ವೇಳೆ ಅಧ್ಯಕ್ಷರ ತುಳು ಹಾಸ್ಯಮಯ ನಾಟಕಕ್ಕೆ ಹಾಸ್ಯ ನಟ ಸಂದೀಪ್ ಶೆಟ್ಟಿ, ಪ್ರವೀಣ್, ಪ್ರಸನ್ನ ಶೆಟ್ಟಿ ಬೈಲೂರು ಅವರು ಶುಭ ಹಾರೈಸಿದ್ರು. ಮುಂದಿನ ದಿನಗಳಲ್ಲಿ ಈ ನಾಟಕ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳಲಿ ಎಂದು ಶುಭ ಕೋರಿದ್ರು. ಈ ಸರ್ತಿ ನಮ್ಮ ರಂಗತರಂಗದ ಒಂದು ಹೊಸ ನಾಟಕ ಪ್ರಸನ್ನ ಶೆಟ್ಟರು ಬೈಲೂರು ಮೇರೆ ರಚನೆ ಮಲ್ದಿನ ಅಂಚಿತ್ತಿನ ಅಂಚನೆ ಶರತ್ ಮ್ಯೂಸಿಕ್ ಕೊಡ್ತೀನಿ ಅಂಚಿತ್ತಿನ ಬೊಕ್ಕ ಡೈರೆಕ್ಷನ್ ಮಲ್ದಿನ ಅಂಚಿತ್ತಿನ ಈ ಹೊಸ ನಾಟಕ ಅಧ್ಯಕ್ಷರು ಈ ಸರ್ತಿ ಆಲ್ರೆಡಿ ರಿಲೀಸ್ ಆದ ಮಸ್ತ್ ಕಡೆ ದಡ್ಡ ಪುದರ್ನ ಗೆತೊಂದುಂಡು ಒಂಜಿ ಅಧ್ಯಕ್ಷರನ ಸಂಘ ಜೀವನ ಬೊಕ್ಕ ಪರಿವಾರ ಜೀವನನು ಎಂಚ ಸಮತೋಲನ ಮಲ್ತೊಂದು ಪೋಪೇರು ಅವೇನೊಂದು ಹಾಸ್ಯದ ಮುಖಾಂತರವಾದ ಪನ್ಪಿನೊಂಜಿ ಪ್ರಯತ್ನ ನಮ್ಮ ರಂಗತರಂಗ ಟೀಮ್ ಮಲ್ದಿಂಡು ಮಸ್ತ್ ಜನಕ್ಕೆ ಇಷ್ಟ ಆದಂಡು ನಿಗಲೆಗ್ಲ ಇಷ್ಟ ಅವು ಖಂಡಿತವಾದ್ಲ ಒಲ್ಪಲ ನಿಗಲ ಮುಟ್ಟೋಡು ಒಂದು ಶೋಸ್ ಆಂದೋಪನಕ್ಕೆ ಬತ್ತ ತೂಲೆ ರಂಗತರಂಗ ತಂಡದ 14 ನಾಟಕಗಳು ಒಂದು ಈ ಸಲ ಅಧ್ಯಕ್ಷರ ನಾಟಕ ಪ್ರಥಮ ಪ್ರದರ್ಶನ ಎಡ್ಡೆ ಜನಕಲ್ನ ಪ್ರಶಂಸೆಗೆ ಪಾತ್ರ ಆತಂಡೆ ಅಂಚಾದ ನಾಟಕದ ಪೂರ ತೂದು ಪೂರ ಆಶೀರ್ವಾದ ಮಲ್ಪಲೆ ಅವತ್ತಂದೆ ಒಂದೊಂಜಿ ಯುವಕ ಮಂಡಲಡು ಅವತ್ತಂದೆ ಪ್ರತಿಯೊಂಜಿಲ್ಲ ಅವ್ರಿಗೆ ಅಧ್ಯಕ್ಷೆ ಅದು ಗೆತೊನ್ನೆ ಆಯನ ವಿರೋಧ ಬೇನೆದಾದ ಮತ್ತು ಭಂಗ ಹಾಕೊಂಡು ಒಂದೇನು ಮೂರಿಂಕಲು ಈ ನಾಟಕಗಳು ಒಂಜಿ ಆ ಸಾಂಸಾರಿಕವಾದ ತೋಜಾದ ಮಾತೆರ್ಲ ತೂಲೆ ಆಶೀರ್ವಾದ ಮಲ್ಪಲೆ ಪನ್ನದೊಲ್ಲೆ. ಕಾಪು ರಂಗತರಂಗ ಒಟ್ಟಾದ ಪ್ರಸನ್ನ ಶೆಟ್ಟಿ ಬರಿತಿನ ನಾಟಕ ಅಧ್ಯಕ್ಷರು ಬಹು ನಿರೀಕ್ಷಿತ ನಾಟಕ ಇನಿತ ದಿನೊಟ್ಟು ಟೌನ್ ಹಾಲ್ಡ್ ಆವೊಂದುಂಡು ಒಂಜಿ ಸಂಘ ಸಂಸ್ಥೆಡ್ ಆಯ್ನ ಅಧ್ಯಕ್ಷ ಆಯನ ಪರಿಸ್ಥಿತಿ ಆಯನ ಫ್ಯಾಮಿಲಿ ಲೈಫ್ ಎಂಚ ಉಪ್ಪುಂಡು ಅವೇನು ಕಾಮಿಡಿ ಇಡ್ಲ ಸ್ಟೋರಿ ಇಡ್ಲ ಒಂಜಿ ಕೊರ್ತಿನ ನಾಟಕ ಒಂದು ಬಾರಿ ಎಡ್ಡೆ ರೀತಿಡ್ ಮೂರ್ದು ಬೈದಂಡು. ಈ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಉದ್ಯಮಿ ಸತ್ಯರಾಜ್ ಶೆಟ್ಟಿ ಜಪ್ಪಿನ ಮಕರು ವಹಿಸಿದ್ರು. ಈ ಸಂದರ್ಭ ಉದ್ಯಮಿಗಳಾದ ವರುಣ್ ಹೆಗ್ಡೆ, ಅಭಿಷೇಕ್, ಆಮೀನ್ ಬಿಕರ್ನಕಟ್ಟಿ, ಟೀಮ್ ಎಎಚ್ಎಎಂ ಸ್ಥಾಪಕರಾದ ಮಧು ಎನ್ ಶೆಟ್ಟಿ, ರಂಗತರಂಗ ಕಾಪು ಸಮಾಜ ರತ್ನದ ಲೀಲಾಧರ್ ಶೆಟ್ಟಿ ಕಾಪು,
ಲಕುಮಿ ತಂಡದ ನಿರ್ದೇಶಕ ನವೀನ್ ಶೆಟ್ಟಿ ಅಳಕೆ, ಕದ್ರಿ ಕ್ರಿಕೆಟ್ ಕ್ಲಬ್ ರಿಜಿಸ್ಟರ್ ದೀಪಕ್ ಸಾಲ್ಯನ್, ಕದ್ರಿ ಬಿಸಿ ರೋಡ್ ಚಿಣ್ಣರ ಲೋಕ ತಂಡದ ಮೋಹನ್ ದಾಸ್ ಕೊಟ್ಟಾರಿ ಮುನ್ನೂರು, ಕಾರ್ಪೊರೇಟರ್ಗಳಾದ ಚಂದ್ರಾವತಿ ವಿಶ್ವನಾಥ್, ಕಿಶೋರ್ ಕೊಟ್ಟಾರಿ, ಕಾವ್ಯ ನಟರಾಜ್ ಆಳ್ವಾ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಇನ್ನು ಅಧ್ಯಕ್ಷರ ತುಳು ಹಾಸ್ಯಮಯ ಸಾಂಸಾರಿಕ ನಾಟಕದ ರಚನೆಯನ್ನ ಪ್ರಸನ್ನ ಶೆಟ್ಟಿ ಬೈಲೂರು ನಿರ್ವಹಿಸಿದ್ದಾರೆ. ನಿರ್ದೇಶನ ಮತ್ತು ಸಂಗೀತದ ಹೊಣೆಯನ್ನ ಶರತ್ ಉಚ್ಚಿಲ, ಧ್ವನಿ ಮತ್ತು ಬೆಳಕು ಶ್ರೀ ಗುರು ಸೌಂಡ್ಸ್ ಕಾಪು, ಸರ್ವ ಸಹಕಾರ ನಯೇಶನ್ ಶೆಟ್ಟಿ. ಇನ್ನು ಪ್ರದರ್ಶನಕ್ಕೆ ಸಂಗೀತವನ್ನ ದೀಪಕ್ ಗಾಣಿಗ ಮಳಲಿಯವರು ನಿರ್ವಹಿಸಿದ್ದಾರೆ. ಇನ್ನು ಪ್ರದರ್ಶನಗಳಿಗೆ 9964025537 ಅನ್ನ ಸಂಪರ್ಕಿಸಬಹುದಾಗಿದೆ. ಶರಸಾಲ್ಯನ್ ವಿ4 ನ್ಯೂಸ್ ಮಂಗಳೂರು. VK Furniture and Electronics, our third mega showroom now at Kallapur Tokkottu. Purchase wide variety of furnitures, electronics, interiors, furnishing, home appliances, mobiles, laptops, kitchenware, home decorative items and much more. We customize complete home interiors and furniture as per customers' requirement. Best quality products at affordable price. Best price guaranteed. Free home delivery and easy EMI facility available. Our branches: Yeyadi, Tokkottu, Lady Hill.